ಆತ ಮಂಗಳೂರಿನ ಹುಡುಗನಾದರೆ ಆಕೆ ಥಾಯ್ಲೆಂಡ್ನ ಹುಡುಗಿ. ಪ್ರವಾಸದಲ್ಲಿ ಪ್ರೇಮಾಂಕುರವಾಗಿ ಇದೀಗ ಇಬ್ಬರು ಮದುವೆಯಲ್ಲಿ ಲಾಕ್ ಆಗಿದ್ದಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನುವಂತಹ ಒಂದು ಮಾತಿದೆ. ಅದೇ ರೀತಿ ಮಂಗಳೂರಿನ ಗೋರಿಗುಡ್ಡದ ಯುವಕ ಥಾಯ್ಲೆಂಡ್ನ ಯುವತಿಗೆ ತಾಳಿ ಕಟ್ಟಿದ್ದಾನೆ. ಇವರಿಬ್ಬರ ಈ ಹೊಸ ಜೀವನಕ್ಕೆ ಮಂಗಳೂರಿನ ಆದಿದೇವತೆ ಮಂಗಳಾದೇವಿ ಆಶೀರ್ವಾದ ಮಾಡಿದ್ದಾಳೆ. ಈ ಪ್ರೇಮ್ ಕಹಾನಿಯ ಕ್ಲೈಮ್ಯಾಕ್ಸ್ ಸೀನ್ ಇಲ್ಲಿದೆ ನೋಡಿ. ಕುಟ್ಲದ ಸೊಸೆಯಾದ ಥಾಯ್ಲೆಂಡ್ ಸುಂದರಿ. ಪ್ರವಾಸದಲ್ಲಿ ಹುಟ್ಟಿದ ಪ್ರೇಮ್ ಕಹಾನಿಗೆ ಬಿದ್ದು ಬ್ರಹ್ಮಗಂಟು. ಭಾರತೀಯ ನಾರಿಯಂತೆ ಸಪ್ತಪದಿ ತುಳಿದ ವಿದೇಶಿ ಯುವತಿ. ಮದುವೆಯ ಬಂಧನ ಅನ್ನೋದು 7 ಜನ್ಮಗಳಿಗೆ ಬ್ರಹ್ಮ ಗಂಟು ಹಾಕಿರ್ತಾನೆ ಅಂತ ಹಿರಿಯರು ಹೇಳ್ತಾ ಇದ್ರು. ಅದು ನಿಜ ಆಗಿರಲೂಬಹುದು ಅನ್ನೋದಕ್ಕೆ ಕೆಲವೊಂದು ಮದುವೆಗಳೇ ಸಾಕ್ಷಿಯಾಗಿವೆ. ಇದೀಗ ಮಂಗಳೂರಿನ ಮಂಗಳಾದೇವಿಯ ಸನ್ನಿಧಿಯಲ್ಲಿ ನಡೆದ ಮದುವೆ ಕೂಡ ಹೀಗೆ ಅನಿಸಿದೆ. ಯಾಕಂದ್ರೆ ಕಡಲಿನಾಚಿನಲ್ಲಿ ಅದೆಲ್ಲೋ ಇದ್ದ ಯುವತಿಯೊಬ್ಬಳು ಕುಟ್ಲಕ್ಕೆ ಸೊಸೆಯಾಗಿ ಬಂದಿದ್ದಾಳೆ. ಹೀಗೆ ಜರಿಸಾರಿಯಲ್ಲಿ ಆಭರಣಗಳನ್ನ ಧರಿಸಿ ಅಪ್ಪಟ ಭಾರತೀಯ ಮಹಿಳೆಯಂತೆ ಕಾಣುತ್ತಿರುವ ಈಕೆ ಥಾಯ್ಲೆಂಡ್ ಸುಂದರಿ ಮೊಂತಕಾನ್ ಸುಸೂಕ್. ಈಕೆಯ ಕೈ ಹಿಡಿದಿರುವ ಯುವಕ ಮಂಗಳೂರಿನ ಗೋರಿಗುಡ್ಡೆಯ ಪೃಥ್ವಿರಾಜ್ ಅಮೀನ್. ಪೃಥ್ವಿರಾಜ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಫೆಬ್ರವರಿಯಲ್ಲಿ ಕೆಲಸದ ವಿಚಾರವಾಗಿ ಥಾಯ್ಲೆಂಡ್ ಪ್ರವಾಸ ಹೋಗಿದ್ದಾರೆ. ಕೇವಲ 2 ತಿಂಗಳ ಪ್ರವಾಸದ ವೇಳೆ ವ್ಯಾಲೆಂಟೈನ್ಸ್ ಡೇ ಎಂದೇ ಈ ಥಾಯ್ಲೆಂಡ್ ಸುಂದರಿಯ ಜೊತೆ ಪ್ರೇಮಾಂಕುರವಾಗಿದೆ. ಹೀಗೆ ಆರಂಭವಾದ ಇವರಿಬ್ಬರ ಪ್ರೇಮ್ ಕಹಾನಿ ಇದೀಗ ಮದುವೆ ಮಂಟಪದಲ್ಲಿ ಹಸಮೆಣೆ ಏರುವ ತನಕ ಬಂದು ನಿಂತಿದೆ. ಥಾಯ್ಲ್ಯಾಂಡಿಗೆ ಟೂರ್ಗೆ ಹೋಗಿದ್ದೆ. ಸೊ ಫೆಬ್ರವರಿ ಟೈಮಲ್ಲಿ ಹೋಗಿದ್ದೆ. ಸೊ ಆ ಟೈಮಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಇವರು ನಮಗೆ ಸಿಕ್ಕಿದ್ರು. ಮತ್ತು ನಾವು ಅಲ್ಲಿ ಮೀಟಾಗಿ ನಾವು ಆಲ್ಮೋಸ್ಟ್ 2 ಮಂತ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಅವ್ರು ಇಂಡಿಯಾಗೆ ಬಂದು ನಮ್ಮೊಟ್ಟಿಗೆ ಇದ್ದರು, ತುಂಬ ಸಮಯ ಇದ್ದರು. ಸೊ ಮತ್ತು ಅಮ್ಮ ಅಪ್ಪನಿಗೂ ಅವರು ತುಂಬ ಖುಷಿ ಆಯಿತು ಅವರನ್ನು. ಸೊ ಆ ಥರ ಆಗಿ ನಾವು ಮೀಟಾಗಿ ಈಗ ಮದುವೆ ಆಗ್ತಿದ್ದೇವೆ. ಸೊ ಅಷ್ಟೇನು ವ್ಯತ್ಯಾಸ ಇಲ್ಲ. ಸೊ ಅವರು ಅಂದರೆ ಬುದ್ಧಿಸಮ್ ಫಾಲೋ ಮಾಡ್ತಿದ್ದಾರೆ. ಸೊ ಅವರ ಕಸ್ಟಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಅವರ ಕಸ್ಟಮ್ಸ್ ನಮ್ಮ ಕಸ್ಟಮ್ಸ್ ಅಷ್ಟೇನು ತುಂಬ ವ್ಯತ್ಯಾಸ ಇಲ್ಲ. ಸೊ ಅವ್ರದ್ದು ಕೂಡ ಸ್ವಲ್ಪ ಹಿಂದೂಯಿಸಮ್ ಕಸ್ಟಮ್ಸ್ ಇದೆ. ಸೊ ಹಾಗೇನು ತುಂಬ ಕಷ್ಟ ಆಗಲಿಲ್ಲ ನಮಗೆ ಅಡ್ಜಸ್ಟ್ ಆಗಲಿಕ್ಕೆ ಅಷ್ಟೇನು. ಸೊ ಅವರಿಗೆ ಸಹ ಇಲ್ಲಿ ಅಂದರೆ ಎನ್ವೈರ್ಮೆಂಟ್ ಎಲ್ಲ ತುಂಬ ಒಳ್ಳೆಯದಾಗ್ತಿದೆ ಈಗ. ಸೊ ಅಲ್ಲಿಗಿಂತ ಇಲ್ಲಿ ಅವರಿಗೆ ತುಂಬ ಖುಷಿಯಾಗಿದೆ. ಫಸ್ಟ್ ಟೈಮ್ ಅವರಿಗೆ ಅಂದರೆ ಸ್ವಲ್ಪ ಶಾಕ್ ಆಗಿತ್ತು. ಸೊ ಅಂದರೆ ಥಾಯ್ಲೆಂಡಿಂದ ಹುಡುಗಿ ನನಗೆ ಅಂತ ತುಂಬ ಶಾಕ್ ಆಗಿತ್ತು. ಮತ್ತು ಅದು ಅವಳ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅವರಿಗೆ ಸಹ ತುಂಬ ಖುಷಿ ಆಯಿತು ಅವಳ ಜೊತೆ. ಇನ್ನು ಥಾಯ್ಲೆಂಡ್ ಯುವತಿಯ ಜೊತೆ ಪ್ರೀತಿ ಹುಟ್ಟಿರುವ ವಿಚಾರವನ್ನ ಪೃಥ್ವಿರಾಜ್ ತನ್ನ ಮನೆಯವರಿಗೂ ತಿಳಿಸಿ ಮದುವೆಯ ಪ್ರಸ್ತಾಪ ಮಾಡಿದ್ದಾರೆ. ಆರಂಭದಲ್ಲಿ ಮನೆಯವರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಆಗಿತ್ತಾದ್ರೂ ಯುವತಿ ಮದುವೆಗೂ ಮೊದಲು ಮಂಗಳೂರಿನಲ್ಲಿ 2 ತಿಂಗಳು ಬಂದು ನಿಂತ ಮೇಲೆ ಮದುವೆಗೆ ಸೈ ಎಂದಿದ್ದಾರೆ. ಯುವತಿಯ ಗುಣ, ನಡತೆ, ಸರಳತೆಯ ಜೊತೆಗೆ ಇಂತಹ ಸುಂದರಿ ಮಂಗಳೂರಿನಲ್ಲಿ ಸಿಗಲಾರಳು ಅಂತ ಪೃಥ್ವಿರಾಜ್ ಮನೆಯವರು ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಹೀಗಾಗಿ ಥಾಯ್ಲೆಂಡ್ ಸುಂದರಿ ಮೊಂತಕಾನ್ ಜೊತೆ ಥಾಯ್ಲೆಂಡ್ ಸಂಪ್ರದಾಯದಂತೆ ಥಾಯ್ಲೆಂಡ್ನಲ್ಲೂ, ಹಿಂದೂ ಸಂಪ್ರದಾಯದಂತೆ ಮಂಗಳೂರಿನಲ್ಲೂ ಮದುವೆ ನಡೆದಿದೆ. ಮೊದಲಿಗೆ ಕೆಲಸಕ್ಕೆ ಅಂತ ಹೊರಗೆ ಹೋದ ಮಗ ಒಂದು ದಿವಸ ಬಂದು ನನಗೆ ಒಂದು ಹುಡುಗಿ ಥಾಯ್ಲ್ಯಾಂಡಿದ್ದು ಇಷ್ಟ ಆಗಿದ್ದಾಳೆ. ಒಮ್ಮೆ ಶಾಕ್ ಆಯಿತು, ಬೇಡ ಮಗ ಅಂತ ಹೇಳಿದೆ. ಬಟ್ ಇಲ್ಲಮ್ಮ ನೀನು ನೋಡು ಹಾಗೆ ಹೀಗೆ ಅಂತ. ಮತ್ತು ಅವಳನ್ನು ಮೀಟ್ ಆದ ಮೇಲೆ ಮಂಗಳೂರಲ್ಲೂ ಅಂಥ ಸೊಸೆ ಸಿಗಲಿಕ್ಕಿಲ್ಲ. ತುಂಬ ಗುಣವಂತೆ, ಹಿರಿಯರಿಗೆ ರೆಸ್ಪೆಕ್ಟ್, ಮನೆಯಲ್ಲಿ ಸಹ ಏನು ಫುಡ್ ಎಲ್ಲ ಏನು ಕಷ್ಟ ಆದರೂ ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ. ಇದಕ್ಕೆ ಹೇಳೋದು ಮದುವೆಯ ಸಂಬಂಧ ಎಲ್ಲಿ ಯಾರ ಜೊತೆ ಬೆಸೆದುಕೊಳ್ಳುತ್ತದೆ ಅಂತ ದೇವರು ಮೊದಲೇ ತೀರ್ಮಾನಿಸಿದ್ದಾನೆ ಅಂತ. ಇಲ್ಲಾಂದ್ರೆ ಎಲ್ಲಿಯ ಗೋರಿಗುಡ್ಡೆ, ಎಲ್ಲಿಯ ಥಾಯ್ಲೆಂಡ್?
ಪ್ರವಾಸದಲ್ಲಿ ಪರಿಚಯ ಪ್ರೇಮವಾಗಿ ಇದೀಗ ಇವರೊಬ್ಬರು ಹಸಿಮಣೆ ಏರಿದ್ದಾರೆ ಅಂದ್ರೆ ಅದು ವಿಧಿ ಲಿಖಿತವೇ ಸರಿ. ಅದೇನೇ ಇದ್ರೂ ಪೃಥ್ವಿರಾಜ್ ಮತ್ತು ಮೊಂತಕಾನ್ ಸುಸುಕ್ ಇಬ್ಬರ ಸುಖಿ ಜೀವನಕ್ಕೆ ಗುರು ಹಿರಿಯರು ಆಶೀರ್ವದಿಸಿದ್ದಾರೆ. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕುಡ್ಲ 24/7 ಮಂಗಳೂರು.